ತುಳುಕೂಟ ಬೆದ್ರ ಇದರ ವತಿಯಿಂದ ಆಟಟುಂಜಿ ಕೂಟ ಕಾರ್ಯಕ್ರಮವು ಸ್ಕೌಟ್ ಗೈಡ್ಸ್ ಕನ್ನಡ ಭವನದ ರತ್ನಾಕರ ವರ್ಣೆ ಸಭಾಭವನದಲ್ಲಿ ನಡೆಯಿತು. ಉದ್ಯಮಿ ರಾಜೇಂದ್ರ ಕುಮಾರ್ ಜೈನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅಕ್ಕಿ ಪವಿತ್ರವಾದುದು, ಅದರಲ್ಲಿ ನಮ್ಮ ಬದುಕಿದೆ. ಆದರೆ ಮದುವೆ ಸಮಾರಂಭಗಳಲ್ಲಿ ಕೆಲವರು ಚಪ್ಪಲಿ ಹಾಕಿಕೊಂಡು ಅಕ್ಕಿಯನ್ನ ತುಳಿದು ಅಕ್ಷತೆಯನ್ನ ಹಾಕುತ್ತಿದ್ದಾರೆ. ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕಾಗಿದೆ ಹಾಗೂ ವಿಧಾನಸಭೆಯಲ್ಲಿ ತುಳುವಿನಲ್ಲಿ ಮಾತನಾಡುವಾಗ ಕನ್ನಡಿಗರು ಲಘುವಾಗಿ ಪರಿಗಣಿಸುತ್ತಾರೆ. ಆದ್ದರಿಂದ ಕನ್ನಡದಷ್ಟೇ ತುಳು ಭಾಷೆಯು ಕೂಡ ಶ್ರೇಷ್ಠವಾದುದು ಎಂಬುದನ್ನು ತುಳುವರು ತೋರಿಸಿಕೊಡಬೇಕಾಗಿದೆ ಎಂದರು. ಚಪ್ಪಲ್ ದೊಂಗೊಂದು ಅಕ್ಲೆಗೆ ಆಶೀರ್ವಾದ ಮಾತು ತೀರ್ತಿ ಜತನ್ ಬರ್ಪ ಅವಾಗ ಅವು ಭಾರಿ ಬೇಜಾರದ ವಿಷಯ ಅವೇನು ಈ ತುಳುತ ವಿಷಯ ನಮ್ಮ ಭಾರಿ ಐನೊಂಜಿ ಮಲ್ತು ಪನ್ನೊಡು ಮಂದಿ ಅನ್ನ ಒಂಜಿ ಒತ್ತಾಯ ಉಂಟು ಹಿಂಗಾಗಿ ಮಸ್ತ್ ಬೇಜಾರಾಗಿದೆ ಎನ್ನೊಟ್ಟಿಗೂ ಇದನ್ನ ಮಾತಿರಲ್ಲ ಅವು ಹೆಂಚಿನಂದ ಆಗ ಕೇಂದ್ರ ಗೊತ್ತಾಪ ಯಾನ್ ಒಂಜಿ ಮಹಾವೀರ ಕಾಲೇಜ್ ಇರೋದು ತುಳುಕೂಟದ ಒಂಜಿ ಯಾನೊಂಜಿ ಅತಿಥಿ ಆದಿಪ್ಪನಾಗ ಅಪ್ಪ ಎ ಸಿ ಬಂಡಾರಲು ಬಂದಿದ್ದೆ ಅವಾಗ ಆರನ್ನ ಕೆಲವು ಮನಸ್ಸದ ವಿಚಾರಗಳನ್ನು ಪ್ರಯಾಣ ತೆರೆಯೊಂದಿದ್ದೆ. ಇನಿ ನಮ್ಮ ತುಳು ಭಾಷೆನ ಸಂವಿಧಾನೋಡು ಐನು ಭಾಷೆನ ಸೇರ್ಪಾಡು ಪನ್ಪುನ ಒಂಜಿ ನಮ್ಮ ಪ್ರಯತ್ನ ಮಸ್ತ್ ಆವೊಂದುಂಡು. ಇತ್ತೀಚೆಗೆ ಇಂಥ ಆಳ್ವೇರಿನ ಮುಖಾಂತರ ಐಕೆ ಮನವಿ ಹೋತುಂಡು ಆರ ಆಯ್ತ ಪಿರಾಡು ಮಸ್ತ್ ಭಂಗ ಬರದುಳ್ಳೇದು ಮುರಾಣಿ ಇಂಚೊಗಪ್ಪನೇ ವಿಧಾನಸೌಧ ನಿಕ್ಲೆಗೆ ವಾಟ್ಸಪ್ ಪೂರ ಬದಿಪ್ಪು ತೂದಿಪ್ಪಾರ ಆ ತುಳು ಭಾಷೆದ ಬಗ್ಗೆ ಐನು ಎಂಚ ಮಲ್ಪಡು ಬಂದು ಭಾರಿ ಚರ್ಚೆಯಲ್ಲಿ ಅವನ ನಕಲು ತೂತಾರೆ. ಇನಿ ಅವು ಆ ವಿಷಯದ ಬಗ್ಗೆ ನಮ್ಮ ಆ ತುಳು ನಮ್ಮ ಮುಲ್ಪದ ನಮ್ಮ ತುಳುನಾಡದಕ್ಕಲು ಅವು ಕರಾವಳಿ ಆದಿಪ್ಪು, ಉಡುಪಿ ಜಿಲ್ಲೆ ಆದಿಪ್ಪು, ದಕ್ಷಿಣ ಕನ್ನಡ ಪೂರ ಈ ಸೇರಿ ನಮ್ಮನ್ನು ಅಕಲೆ ಅಲ್ಪ ಬ್ಯಾಂಗ್ಳೂರ್ದಾಗ ನಮ್ಮ ಅಲ್ಪ ಎಂಚ ನಮ್ಮನ್ನು ಅಕಲೆ ಟೀಟ್ ಮಾಲ್ಪೇರು ನೀವು ತೂತಾರೆ. ತುಳುಕೂಟ ಬೆದ್ರ ಅಧ್ಯಕ್ಷ ದನಕೀರ್ತಿ ಬಲಿಪ ಅಧ್ಯಕ್ಷತೆ ವಹಿಸಿದ್ರು. ಆಳ್ವಾಸ್ ಪದವಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಯೋಗೀಶ್ ಕೈರೋಡಿ ಆಟಿ ಆಚರಣೆಯ ಬಗ್ಗೆ ಉಪನ್ಯಾಸವನ್ನ ನೀಡಿ ಹಿಂದೆ ಆಟಿ ತಿಂಗಳಲ್ಲಿ ಹಸಿವನ್ನ ನೀಗಿಸುವ ಬಗೆ ಹೇಗೆಂದು ಮತ್ತು ಬದುಕು ನಡೆಸುವ ಬಗ್ಗೆ ಅನಿವಾರ್ಯವಿತ್ತು. ಆದರೆ ಈಗ ಅದು ಸಂಸ್ಕೃತಿ ಮತ್ತು ಆರೋಗ್ಯದ ವಿಚಾರವಾಗಿ ಬದಲಾಗಿದೆ ಎಂದರು. ತುಳುಕೂಟದ ಕೋಶಾಧಿಕಾರಿ ಸುಭಾಷ್ ಚಂದ್ರ ಚೌಟ ಈ ವೇಳೆ ಉಪಸ್ಥಿತರಿದ್ದರು. ತುಳುಕೂಟದ ಕಾರ್ಯದರ್ಶಿ ವೇಣುಗೋಪಾಲ್ ಶೆಟ್ಟಿ ಸ್ವಾಗತಿಸಿದ್ರು. ಸದಾನಂದ ನಾರಾವಿ ಕಾರ್ಯಕ್ರಮ ನಿರೂಪಿಸಿದ್ರು. ಜಯಂತಿ ಎಸ್ ಬಂಗೇರ ಪ್ರಾರ್ಥಿಸಿದ್ರು. ತುಳುಕೂಟದ ಸ್ಥಾಪಕಾಧ್ಯಕ್ಷ ಚಂದ್ರಸ್ ದೇವಾಡಿಕ ವಂದಿಸಿದ್ರು.